ಅದು ಚಿರತೆ ಸೆರೆ ಹಿಡಿಯಲು ಇಟ್ಟಿದ್ದಂತಹ ಬೋನು. ಆದರೆ ಅದರಲ್ಲಿ ಲಾಕ್ ಆಗಿದ್ದು ಮಾತ್ರ ಒಬ್ಬ ರೈತ. ಈ ಘಟನೆ ನಡೆದಿರುವುದು ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನಲ್ಲಿ. ಕಿಟ್ಟಿ ಲಾಕ್ ಆದಂತಹ ರೈತ. ಗ್ರಾಮದಲ್ಲಿ ಚಿರತೆ ಕಾಟ ಹೆಚ್ಚಾಗಿತ್ತು, 3 ಹಸುಗಳನ್ನು ಕೊಂದಿತ್ತು. ಹೀಗಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಚಿರತೆ ಸೆರೆ ಹಿಡಿಯಲು ರುದ್ರ ಎಂಬುವರ ಜಮೀನಿನಲ್ಲಿ ಬೋನು ಇಟ್ಟಿದ್ರು. ಕಿಟ್ಟಿಗೆ ಕುತೂಹಲ ತಡೆಯಲಾಗಿಲ್ಲ. ಹಾಗಾಗಿ ಯಾರೂ ಇಲ್ಲದ ವೇಳೆ ಬೋನಿಗೆ ಒಳ ಹೊಕ್ಕಿದ್ದಾರೆ. ಈ ವೇಳೆ ಆಟೋಮ್ಯಾಟಿಕ್ ಆಗಿ ಬೋನಿನ ಬಾಗಿಲು ಲಾಕ್ ಆಗಿದೆ. ಎಷ್ಟೇ ತೆರೆಯಲು ಯತ್ನಿಸಿದರೂ ಕೂಡ ಬೋನಿನ ಬಾಗಿಲು ತೆರೆಯಲಾಗಿಲ್ಲ. ಕಾಪಾಡಿ ಕಾಪಾಡಿ ಅಂತ ಕೂಗಿಕೊಂಡಿದ್ದಾರೆ. ಚಿರತೆಯ ಭಯದಿಂದ ಯಾರೋ ಬೋನು ಇರಿಸಿದ್ದ ಜಾಗಕ್ಕೆ ಹೋಗಲಿಲ್ಲ. ಕಿಟ್ಟಿಯ ಕಿರುಚಾಟವೂ ಕೇಳಿಸಿಲ್ಲ. ಮಧ್ಯಾಹ್ನ ಊಟಕ್ಕೆಂದು ಹೊರಟಿದ್ದ ದನಗಾಹಿಗಳು ಹಾಗೂ ರೈತರಿಗೆ ಕಿಟ್ಟಿಯ ಬೊಬ್ಬೆ ಕೇಳಿಸಿದೆ. ಅವರೆಲ್ಲ ಕಾಪಾಡಿ ಕಾಪಾಡಿ ಎಂದು ಕಿಟ್ಟಿ ಅಂಗಲಾಚಿದ್ದಾರೆ. ಕಿಟ್ಟಿಯ ಸ್ಥಿತಿ ಕಂಡು ಮರುಗಿದ ಅವರೆಲ್ಲ ಬಂಧ ಮುಕ್ತಗೊಳಿಸಿದ್ದಾರೆ. ಅಂದಹಾಗೆ ಕುತೂಹಲದಿಂದ ಚಿರತೆ ಬೋನಿಗೆ ಹೊಕ್ಕ ಕಿಟ್ಟಿ 3 ತಾಸಿಗೂ ಹೆಚ್ಚಿನ ಕಾಲ ಅದರಲ್ಲೇ ಜೀವ ಕೈಯಲ್ಲಿ ಹಿಡಿದು ಕೂರುವಂತಾಗಿದ್ದು ಮಾತ್ರ ವಿಪರ್ಯಾಸ.